ಗಾಣಿ ಗಾಯನೆ ಸಫಲಿಗ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಈ ಒಂದು ಸಂಘ ಪ್ರಾರಂಭವಾಗಿ ಒಂದು 3 ತಿಂಗಳಾಯ್ತಷ್ಟೇ. ನಾವು ಪುತ್ತೂರಲ್ಲಿ ಪ್ರಪ್ರಥಮವಾಗಿ ಮಾಡಿದ್ದು. ಇದರ ಉದ್ದೇಶ ಏನಂದರೆ, ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಬಡತನದಲ್ಲಿ ಇರುವಂತಹ ಅವರಿಗೆ ಅಥವಾ ಮಕ್ಕಳಿಗೆ ಏನಾದರೂ ಒಂದು ವಿದ್ಯಾಭ್ಯಾಸ ಎಲ್ಲ ಕೊಡಬೇಕನ್ನಂಥ ನಿಟ್ಟಿನಲ್ಲಿ ಈ ಸಂಘವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದರ ಅಂಗವಾಗಿ ಇದೇ ಬರುವ ಮಾರ್ಚ್ 1 ನಾಡಿದ ಆದಿತ್ಯವಾರ ಗಾಣಿಗ ಸಂಗಮ ಎನ್ನುವಂಥ ಕಾರ್ಯಕ್ರಮ ನಾವು ಇಟ್ಟುಕೊಂಡಿದ್ದೇವೆ. ಇದು ನಾವು ಪುತ್ತೂರು ತಾಲೂಕು ಮಟ್ಟದಲ್ಲಿ ಮಾಡಿದರೂ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆಯವರನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಗಾಣಿಗ ಸಫಲಿಗರ ಸಂಘ ಪುತ್ತೂರು ರಿಜಿಸ್ಟರ್ಡ್. ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ ಸ್ವಜಾತಿ ಬಾಂಧವರ ಈ ಬೃಹತ್ ಮಟ್ಟದ ಗಾಣಿಗ ಸಂಗಮ ಸಮಾವೇಶ ನಡೆಯಲಿಕ್ಕಿದೆ. ದಿನಾಂಕ 1 ಆದಿತ್ಯವಾರದಂದು 2022 ಆದಿತ್ಯವಾರದಂದು ಕೋಟೆ ಚೌಹಾಲಿನಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಪದಗ್ರಹಣ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತದನಂತರ 10 ಗಂಟೆಯಿಂದ ಸಭಾ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮ ಉದ್ಘಾಟನೆಯ ನಂತರ ನಿರಂತರ ಕಾರ್ಯಕ್ರಮಗಳು ನಡೀತಾ ಹೋಗ್ತದೆ. ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಮುಂಬೈ ಸಾಫಲ್ಯ ಸೇವಾ ಸಂಘ ಟ್ರಸ್ಟ್ ಇದರ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಪಿ ಸಫಲ್ಯ ಇವರು ಉದ್ಘಾಟಿಸಲಿದ್ದಾರೆ. ಹಾಗೂ ಪ್ರಮುಖ ಭಾಷಣವನ್ನು ಕೂಡ ಅವರೇ ವಹಿಸಿಕೊಂಡಿದ್ದಾರೆ, ಅವರು ಮಾಡಲಿಕ್ಕಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಹೋದರರಾದಂತಹ ಪ್ರಹ್ಲಾದ್ ಮೋದಿಜಿಯವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ವಿಶೇಷ ಅತಿಥಿಯಾಗಿ VR ಸುದರ್ಶನ್, KPCC ವೈಸ್ ಪ್ರೆಸಿಡೆಂಟ್ ಕರ್ನಾಟಕ, ಇವರು ಕೂಡ ನಮ್ಮ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಹಾಗೂ ಮಂಗಳೂರಿನ ಸಂಸದರಾದಂಥ ಬ್ರಿಜೇಶ್ ಚೌಟ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅಶೋಕ್ ಕುಮಾರ್ ನಮ್ಮ ಶಾಸಕರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಿಶೋರ್ ಕುಮಾರ್ ಬುಟ್ಟ್ಯಾಡಿ, ಯಶ್ಪಾಲ್ ಸುವರ್ಣ, ರಾಜಶೇಖರ್ ಗಾಣಿಗ, ವಿಶ್ವಾಸ್ ದಾಸ್ ಹಾಗೂ ವಿಜಯ್ ಕುಮಾರ್, ವಸಂತ್ ಜಿ ಸಫಲ್ಯ ಕುಂಜಾರು, ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರರಾದಂಥ ಈಶ್ವರ ಭಟ್ ಪಂಜುಗುಡ್ಡೆ ಇವರು ಕೂಡ ಭಾಗವಹಿಸಲಿದ್ದಾರೆ. ಮತ್ತು ನಮ್ಮ BJPಯ ವಕ್ತಾರರಾದಂಥ ಮಾಧವ್ ಮಾವೆ, ಹರೀಶ್ ಕುತ್ತಾರ್, ಮತ್ತು ಉಪ್ಪಿನಂಗಡಿ ಅಧ್ಯಕ್ಷರಾದ ಹರಿರಾಮಚಂದ್ರ, ಭುವನೇಶ್ ರಘು ಸಫಲ್ಯ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆ ಪದಗ್ರಹಣ ಪ್ರಾರಂಭವಾಗಿ 10 ಗಂಟೆಯಿಂದ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಪ್ರಹ್ಲಾದ್ ಮೋದಿಯವರು 28 ತಾರೀಕಿಗೆ ಮಂಗಳೂರಿನಿಂದ ಅವರು ಮಂಗಳೂರಿನಲ್ಲಿ ಇರ್ತಾರೆ. ತದನಂತರ ಅವರು 9 ಗಂಟೆಗೆ ಇಲ್ಲಿ ಪುತ್ತೂರಿಗೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಈ ಕಾರ್ಯಕ್ರಮಕ್ಕೆ ಅವರು ಸೇರಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿಕ್ಕಿದೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನೆಲ್ಲ ಈಗಾಗಲೇ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡುವಂಥ ದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮವನ್ನು ನಾವೀಗ ಒಂದೇ ರೀತಿಯಲ್ಲಿ ಕೊಂಡೋಗಬೇಕಂತ ರೀತಿಯಿಂದ ಈಗ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಟ್ರಾಫಿಕ್ ವ್ಯವಸ್ಥೆ, ಮತ್ತು ಈ ಕಡೆಯಿಂದ ಸ್ವಾಗತ ಸಮಿತಿಯವರನ್ನು ಕೂಡ ಉತ್ತಮ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡಿಕೊಂಡಿದ್ದೇವೆ. ಈಗಾಗಲೇ ಅವರವರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೇವೆ, ಅವರನ್ನು ನಿಭಾಯಿಸುವಂಥದ್ದು. ಅವರು ಅದನ್ನು ನಿಭಾಯಿಸುವಂಥ ಕೆಲಸ ಅವರವರು ಮಾಡಿಕೊಳ್ತಾರೆ. ಈಗ ಹಲವು ರೀತಿಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ದೇಶವನ್ನು ಕಾಯುವಂಥ ಯೋಧರಿದ್ದಾರೆ, ಅವರು ರಿಟೈರ್ಡ್ ಆದಂಥ ಯೋಧರಿದ್ದಾರೆ, ತುಂಬ ಜನ, ಒಂದು 5-6 ಜನ ಯೋಧರಿದ್ದಾರೆ. ಅದನ್ನು ನ್ಯಾಷನಲ್ ಲೆವೆಲಿಗೆ ಹೋದಂತಹ ನಮ್ಮ ಹಲವು ಪ್ರತಿಭೆಗಳಿದೆ. ಸಮಾಜದ ಹಲವು ಪ್ರತಿಭೆ ನಮ್ಮ ಸಮಾಜದಲ್ಲಿ ಇರುವಂಥವರನ್ನು ನಾವು ಗುರುತಿಸಲಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ನಂತರ ನಮ್ಮಲ್ಲಿ ಈ ಭಾಗದಲ್ಲಿ ನಾವು ಕೊಂಬು ಅಂತ ಹೇಳ್ತೇವೆ, ಕಹಳೆ ಅಂತ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ. ಅವರಿಗೂ ಕೂಡ ಈ ಗುರುತಿಸುವಂಥ ಗೌರವಾರ್ಪಣೆ ಮಾಡುವಂಥ ಕೆಲಸವನ್ನು ಈ ಸಂಗಮ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಸಂಜೆ 7 ಗಂಟೆವರೆಗೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿಕ್ಕಿದೆ. 2 ಗಂಟೆಯಿಂದ ಗಾಣಿಗ ಡ್ಯಾನ್ಸ್ ಅಂತೇಳಿ ನಾವು ಒಂದು ಕಾಂಪಿಟೇಷನನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮ ಡ್ಯಾನ್ಸ್ ಕಾಂಪಿಟೇಷನ್ ಆದ ನಂತರ 4:30ರಿಂದ ಯಕ್ಷತೆಲಿಕೆ ಕಾರ್ಯಕ್ರಮ ನಡೀಲಿಕ್ಕಿದೆ ದಿನೇಶ್ ಕೊಡಬಾದಿ ಇವರಿಂದ. ಅದು ಕೂಡ ಒಂದು 7:30 ಗಂಟೆವರೆಗೆ ನಿರಂತರ ನಡೀತದೆ.
ಒಂದು 2,500ರಿಂದ 3,000ದವರೆಗೆ ಪುತ್ತೂರಿನಲ್ಲಿ 1,500 ಮನೆಗಳಿದೆ ನಮ್ಮ ಸಮುದಾಯದ್ದು. ಅದಲ್ಲದೆ ಅವರು ಒಂದೊಂದು ಮನೆಯಿಂದ ಎಷ್ಟು ಮೆಂಬರ್ಸ್ ಮೈನ್ ಆಗಿ ಅಷ್ಟಿದೆ ಮನೆ. ಅದ್ರ ಜೊತೆ ಅವರೆಲ್ಲ ಮನೆಯವರು ಸೇರಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಿದ್ದಾರೆ. ಹೌದು, ಜಿಲ್ಲಾ ಸಮಿತಿ, ಜಿಲ್ಲಾ ಮಟ್ಟ ಪುತ್ತೂರಲ್ಲಿ ಅಂದ್ರೆ ಮೊದಲೊಮ್ಮೆ ಮಾಡಿದ್ರು, ಆಮೇಲೆ ಅದು ಸಾಗಿದೆ. ಅದು ಮತ್ತೆ ಬಂಟ್ವಾಳದಲ್ಲಿ ನಡೀತಾ ಉಂಟು, ಉಳ್ಳಾಳದಲ್ಲಿ ಉಂಟು, ಮಂಗಳೂರು ಹತ್ತಾವರದಲ್ಲಿ ಉಂಟು, ಮಂಜೇಶ್ವರದಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ನಾವೀಗ ಇದನ್ನು ಹೇಗೆ ಅಂದರೆ ಪ್ರತಿ ಮನೆಗೆ ಈಗ ಸಾಯಂಕಾಲ ನಾವು 6 ಗಂಟೆಯ ನಂತರ 10 ಗಂಟೆವರೆಗೆ, ಯಾಕಂದ್ರೆ ಮನೆಯವರೆಲ್ಲ ಸಿಗಬೇಕನ್ನೋ ನಿಟ್ಟಿನಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿದ್ದೇವೆ. ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನಾವು ಬರ್ದುಕೊಂಡು ಬಂದಿದ್ದೇವೆ. ಸಣ್ಣ ಮಕ್ಕಳಿಂದ, ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ಆ ಮನೆಯಲ್ಲಿ ಎಷ್ಟು ಜನ, ಆ ಲೆಕ್ಕದಲ್ಲಿ ಸದಾ ನಮಗೊಂದು ಪುತ್ತೂರಲ್ಲೇ ಒಂದು 1,700 ಜನ ಅಂದಾಜು ನಮಗೆ ಸಿಕ್ಕಿದೆ. ಅಂದರೆ ಅದರಲ್ಲಿ 100 ನಾವು ಹೋಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಕೆಲವು ಮನೆ ಬಿಟ್ಟಿರ್ಬೋದು. ಆದರೆ ನಾವು ಅಂದರೆ ನಾವೇ ಈ ಗ್ರೂಪಲ್ಲಿ ನಾವು ಹೋಗ್ತಿದ್ದದು. ಮತ್ತು ಕೆಲವು ಇದನ್ನು ಹೇಳಕ್ಕೆ ಅಂದರೆ ನಾವು ಆಯಾಯ ವಲಯದಲ್ಲಿ ಅವರ ಇನ್ವಿಟೇಷನ್ ಎಲ್ಲ ಕೊಟ್ಟು ನೀವು ಹೋಗಿ ಅಂತೇಳಿ ಕಳಿಸಿದ್ದೇವೆ. ಅಂತ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದು. ಪುತ್ತೂರಿನಲ್ಲಿ ಪ್ರಪ್ರಥಮವಾಗಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಗಾಣಿಗ. ಪುತ್ತೂರಲ್ಲ, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಣಿಗ ಸಮಾಜದ ಇಂಥ ಕಾರ್ಯಕ್ರಮ ಆಗಲಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10ರಿಂದ 13ರವರೆಗೆ ನಮ್ಮ ಸಮುದಾಯದ ಸಂಘ ಸಂಸ್ಥೆಗಳಿದೆ. ಪುತ್ತೂರಲ್ಲಿ ಒಂದು ಈ ಸರ್ತಿ ಯುವ ಜನಾಂಗ ಅಧ್ಯಕ್ಷರಾದ ಲಕ್ಷ್ಮೀಪ್ರಸಾದ್, ಸಂದೀಪ್ ನಲ್ಲಿಗಟ್ಟೆ, ಹೇಮಚಂದ್ರ, ಜಯಂತ್, ಪ್ರದೀಪ್, ನಾವೆಲ್ಲ ಸೇರಿ ಒಂದು ಯುವ ಜನಾಂಗದವರು ನಿರ್ಧಾರ ಮಾಡಿ ನಮ್ಮ ಪುತ್ತೂರಲ್ಲಿ ಎಷ್ಟು ಜನ ಕಡು ಬಡತನದಲ್ಲಿ ಇದ್ದಾರೆ, ಎಷ್ಟು ಜನಕ್ಕೆ ಮೆಡಿಕಲ್ ಹೆಲ್ಪ್ ಸಿಗ್ತಾ ಇಲ್ಲ, ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸದ ಕೊರತೆ ಆಗ್ತಾ ಉಂಟು, ಅದನ್ನೆಲ್ಲ ಗಮನಿಸಿ ಒಂದು ನಿರ್ಧಾರಕ್ಕೆ ಬಂದೆವು ನಾವು ಕಳೆದೊಂದು 6 ತಿಂಗಳ ಹಿಂದೆ. ಇದಕ್ಕೆ ಏನು ಉಪಾಯ ಮಾಡೋದು? ಅದೇ ಪುತ್ತೂರಲ್ಲಿ ಒಂದು ಗಟ್ಟಿಯಾದ ಸಮುದಾಯವನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ನಮ್ಮ ಸಮುದಾಯದ ಪುತ್ತೂರು ತಾಲೂಕಿನ ಕಟ್ಟ ಕಡೆಯ ವ್ಯಕ್ತಿಯವರೆಗೆ ತಲುಪಬೇಕು ನಾವು. ಈ ಉದ್ದೇಶದಿಂದ ನಾವು ಈ ಸಂಘವನ್ನು ಸ್ಥಾಪನೆ ಮಾಡಿದೆವು. ಅದಲ್ಲದೆ ನಮ್ಮ ಈಗ ದಕ್ಷಿಣ ಕನ್ನಡದಲ್ಲಿ ಹಲವಾರು ಸಂಸ್ಥೆಗಳಿದೆ, ಎಲ್ಲರೂ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದು ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದು ಫಂಕ್ಷನ್ ಯಾರು ಸೇರಲಿಲ್ಲ, ಎಲ್ಲರೂ ಬೇರೆ ಬೇರೆ ಅವರವರ ವಲಯದಲ್ಲಿ ಮಾಡ್ತಿದ್ದಾರೆ. ಅದಕ್ಕೆ ನಾವು ಎಂತ ಮಾಡಿ, ಈಗ ಪ್ರಥಮವಾದ ಕಾರ್ಯಕ್ರಮ ನಾವು ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲ ಸಮುದಾಯದ ಸಂಘ ಸಂಸ್ಥೆಗಳೆಲ್ಲ ಒಟ್ಟಾಗಿ ಒಂದು ಹಾಲ್ನಲ್ಲಿ ಒಟ್ಟಾಗಿ ನಾವೆಲ್ಲ ಒಂದು ಸೇರಿ ಒಟ್ಟಾಗಿ ಸಂಭ್ರಮಿಸುವ ಆ ಉದ್ದೇಶದಲ್ಲಿ ಗಾಣಿಗ ಸಂಗಮ 2026 ಅಂತ ಅದಕ್ಕೆ ಒಂದು ಹೆಸರು ಕೊಟ್ಟು ಆ ಉದ್ದೇಶದಿಂದ ನಾವು ಈ ಗಾಣಿಗ ಸಂಗಮ ಅಂತ ಹೆಸರು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟದ್ದು. ಅಂದರೆ ಸಂಘ ಇಷ್ಟವರೆಗೆ ರಿಜಿಸ್ಟರ್ಡ್ ಆಗಿರಲಿಲ್ಲ. ಸಂಘ ಇತ್ತೀಚೆಗೆ ತಾನೇ ರಿಜಿಸ್ಟರ್ಡ್ ಆದದ್ದು. ರಿಜಿಸ್ಟರ್ ಆದ ಕೂಡಲೇ ನಮ್ಮದೊಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು. ಸಮಾರೋಪ ಲಾಸ್ಟಿಗೆ ಅದು ಸೆಕೆಂಡ್ ಹಾಫಲ್ಲಿ ಲಾಸ್ಟಿಗೆ ಯಕ್ಷತೆಲಿಕೆ ಎಲ್ಲ ಆದ ನಂತರ ಈ ಡ್ಯಾನ್ಸ್ ಅವರಿಗೆಲ್ಲ ಬಹುಮಾನಗಳೇ ಕೊಡಬೇಕಾಗ್ತದೆ. ಕೆಲವರಿಗೆ ಇನ್ನು ನಮ್ಮ ಪುತ್ತೂರು ವಲಯದವರಿಗೆ ಗೌರವಾರ್ಪಣೆ ಎಲ್ಲ ಇದೆ, ಅದೆಲ್ಲ ಮಾಡಿ ಲಾಸ್ಟ್ ಸಮಾರೋಪ ಸಮಾರಂಭದಲ್ಲಿ 7-7:30ವರೆಗೆ ಈಗ 10-16 ಜನರಿಗೆ ಸನ್ಮಾನ ಉಂಟು. ಒಂದು 10-16 ಜನ ನಮ್ಮ ಕೊಂಬು ಚೆಂಡೆ ಅವರಿದ್ದಾರೆ, ಅವರಿಗೆ ಒಂದು ಗೌರವಾರ್ಪಣೆ ಉಂಟು. ಮತ್ತೆ ಕೆಲವು ಸ್ಟೂಡೆಂಟ್ಗಳಿದ್ದಾರೆ, ಅಂತೂ ಸಾಧಾರಣ ಒಂದು 50-60 ಜನರಿಗಿಂತ ಇದು ಉಂಟು. ಮತ್ತೆ ಅದನ್ನು ನಮ್ಮ ಟೈಮ್ ನೋಡಿ, ಯಾಕಂದ್ರೆ ಸಮಯ ಹೇಗೆ ಉಂಟು ಅಂತ ನೋಡಿ, ಕೊಂಬಿನವರೆಲ್ಲ ಪುತ್ತೂರಿನವರು, ಅವರನ್ನು ನಂತರದ ಸಮಾರಂಭದಲ್ಲಿ ಕೂಡ ಮಾಡಬಹುದು. ಮತ್ತೆ ನಿರ್ಧಾರ ಮಾಡಿಕೊಳ್ತಾರೆ, ಬೇರೆ ಬೇರೆ ತಾಲೂಕಿಂದ ಬರ್ತಾರೆ, ಅದರಲ್ಲಿ ಇನ್ವಿಟೇಷನ್ ಉಂಟು, ಅವರಿಗೆ ಕೂಡ ನಾವು ಬಂದಾಗ ಒಂದು ಗೌರವಾರ್ಪಣೆ ಮಾಡಬೇಕಾಗ್ತದೆ. ಮತ್ತೆ ಇಂಪಾರ್ಟೆಂಟ್ ನಮಗೆ ನಮ್ಮ ಸಂಘಕ್ಕೆ ಈಗ ಯಾವುದೇ ಒಂದು ಸಮಾಜಕ್ಕೆ ಪೋಷಕರಿಲ್ಲದೆ ಯಾವುದು ಸಂಘದಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪೋಷಕರನ್ನು ಸಹ ನಮಗೆ ಯಾರೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಈಗ ಅವರನ್ನೆಲ್ಲ ಗುರುತಿಸಿ ಅವರನ್ನೆಲ್ಲ ಪ್ರಥಮ ಹಂತದಲ್ಲಿ ಗೌರವಿಸ್ತೇವೆ. ನಂತರ ಸಮಯ ನೋಡಿ ಅಧ್ಯಕ್ಷರಾಗೂ ಕಾರ್ಯದರ್ಶಿಗಳು ನಾವು ಅವರಿಗೆ ಡಿಸ್ಕಸ್ ಮಾಡಿ ಸಮಾರೋಪದಲ್ಲಿ ಸಹ ಹಾಗೆ ಡಿವೈಡ್ ಮಾಡಿ ಎಲ್ಲ ಮಾಡ್ತಿದ್ದೇವೆ. ಹೌದು, ಅದು ಅಧ್ಯಕ್ಷ ಹೇಳ್ತಾರೆ. ಮನವಿ ಈಗಾಗಲೇ ನಮಗೆ ಇಲ್ಲಿ ಒಂದು ಸಮುದಾಯ ಭವನದ ನಮಗೆ ಅವಶ್ಯಕತೆ ಇದೆ. ಪ್ರತಿ ಸಮುದಾಯ ಭವನ ಇದೆ, ನಮ್ಮಲ್ಲಿ ಕೂಡ ನಮಗೂ ಕೂಡ ಬೇಕಂತೇಳಿ ನಮ್ಮೊಂದು ಬೇಡಿಕೆ ಇದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಈ ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಯಾವುದೆಲ್ಲ ಫೆಸಿಲಿಟಿ ಇದೆ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ
ನಾವು ಬೇಡಿಕೆಯಲ್ಲಿ ಇಡ್ಲಿಕ್ಕಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಮೆಂಬರ್ ಆದವರಿಗೆ ನಮ್ಮ ಸಂಘದ ವತಿಯಿಂದ ಸ್ಕಾಲರ್ಶಿಪ್ ವರ್ಷದಲ್ಲಿ ಕೊಡುವಂಥ ವ್ಯವಸ್ಥೆ ಇದೆ. ಮತ್ತು ಸರ್ಕಾರದಿಂದ ಯಾವುದೆಲ್ಲ ಸವಲತ್ತು ಸಿಗ್ತದೆ ಅದನ್ನೆಲ್ಲ ನಮ್ಮ ಸಂಸ್ಥೆಯ ಲೆಟ್ರಲ್ಲಿ ಕೊಟ್ಟರೆ ಅದು ರೆಡಿ ಆಗ್ತದೆ. ಅದಕ್ಕೆ ಹೌದು OBCಗೆ ಹೌದು. ಯಾವುದು ಈ ಕಾರ್ಯಕ್ರಮ? ಈಗ ಜಿಲ್ಲೆ ಒಟ್ಟಿಗೆ ಸಂಘ ಪುತ್ತೂರು ತಾಲೂಕಿಗೆ ಸೀಮಿತ ಮಾಡಿದ್ದು. ಹೌದು. ಅಂದ್ರೆ ಅದು ಸಪ್ರೇಟ್ ಇದೆ. ಸಂಘ ಪ್ರತಿ ಜಿಲ್ಲೆಗೆ ಒಂದು ಮುಖ್ಯವಾದ ಸಂಸ್ಥೆ ಅಂತಿಲ್ಲ. ಈಗ 10 ಜಿಲ್ಲೆ ಮಂಗಳೂರಲ್ಲಿಂದು ಅವರೊಂದು ಜಿಲ್ಲೆ ಅಂತ ಮಾಡಿಕೊಂಡಿದ್ದಾರೆ. ಜಿಲ್ಲಾ ಸಂಘ ಅಂತ ಮಾಡಲಿಲ್ಲ, ಪ್ರತಿ ಇದರಲ್ಲಿ ನಾವು ತಾಲೂಕಲ್ಲಿ ಮಾಡಿಕೊಂಡಿದ್ದೇವೆ. ತಾಲೂಕಿನ ಇದರಲ್ಲಿ ಮಾಡಿದ್ದೇವೆ. ಅಲ್ಲಿ ಮಂಗಳೂರಲ್ಲಿ 2-3 ಸಂಸ್ಥೆ ಇದ್ದಾರೆ. ಅವರೊಂದು ಜಿಲ್ಲಾ ಸಮಿತಿಯನ್ನು ಮಾಡಿದ್ರು, ಅಲ್ಲಿಗೆ ಸೀಮಿತ ಆಗಿ ಉಂಟು. ಈಗ ಮುಂದೆ ನಾವೇನು ಅಂದ್ರೆ ಹೊರಗೆ ಬರುದಿಲ್ಲ, ಬಂಟೋಟದಲ್ಲಿ ಕೂಡ ಉಂಟು, ಅದು ಅಲ್ಲಿಗೆ ಸೀಮಿತ. ಈಗ ನಾವು ಏನು ಮಾಡಿದೆ ಅಂದ್ರೆ ಇದೇ ರೀತಿ ಪ್ರತಿ ಒಂದು ತಾಲೂಕಲ್ಲಿ ಈ ಸಮಿತಿ ಆಗ್ಬೇಕು. ಆಮೇಲೆ ನಾವು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಸಮಿತಿಯಲ್ಲಿ ಮಾಡಿ ಅದರಲ್ಲಿ ಸದಸ್ಯರಾಗಿ ಆ ರೀತಿ ಮಾಡುವ. ಆಕ್ಚುಲಿ ಗಾಣಿಗೆ ಸಂಘ ಮಾಡುವ ಉದ್ದೇಶವೇ ಅದಿತ್ತು ಸರ್ ನಮ್ದು. ಅದೇ ಪ್ರಥಮ ಉದ್ದೇಶ ಅದು. ಅಂದ್ರೆ ಎಲ್ಲರಿಗೆ ಅವರ ಒಲೆ ಬಿಟ್ಟು ಹೊರಗೆ ಬಂದು ಯಾರು ಗುರುತಿಸಲಿಕ್ಕೆ ಆಗ್ತಾ ಇಲ್ಲ, ಸಮಯದ ಅಭಾವ ಇದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟಾದ್ರೆ ಮುಂದಕ್ಕೆ ನಾವು ಪ್ಲಾನ್ಗಳನ್ನ ಹಾಕಿ ನಾವು ಇನ್ನೊಂದು ಮಾತೃ ಸಂಘ ಅಂತ ಹೇಳಿ ದೊಡ್ಡದಾಗಿ ಜಿಲ್ಲಾ ಮಟ್ಟಕ್ಕೆ ಒಂದೇ ಮಾಡುವ, ಅದರ ಮುಂದಿನ ಪ್ಲಾನ್ ನೋಡ್ತೇವೆ. ಹಾಗೆ ಇದರಲ್ಲಿ ಎಲ್ಲರೂ ಮೊದಲಿಗಾಗಿ ಇದರಲ್ಲಿ ಎಲ್ಲರೂ ಒಟ್ಟಾಗೋದು ನಮಗೆ ಇಂಪಾರ್ಟೆಂಟ್. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳ ಒಂದು ಎಜುಕೇಷನ್, ಹೆಲ್ತ್ ಇದ್ರಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಅದನ್ನೇ ಕ್ಲಿಯರ್ ಮಾಡಿ ನಿಮ್ಮ ಈ ಸನ್ಮಾನದಲ್ಲಿ ಕೊಂಬು ಮತ್ತು ಚೆಂಡೆಯವರನ್ನು ಮಾತ್ರ ನಿಮ್ಮಲ್ಲಿ ತುಂಬಾ ಮಂದಿ ನಾಟಿ ಪಂಡಿತರಿದ್ದಾರೆ, ಅವರನ್ನ ಮಾಡ್ತಾ ಇಲ್ವಾ? ಎಲ್ಲ ಅವರು ದೊಡ್ಡ ಮಟ್ಟದಲ್ಲಿ ಯಾರು ಗುರುತಿಸಿದ್ರೆ ಅವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಕೆಲವು ಕಡೆ ಇದ್ದಾರೆ. ನಮ್ಮ ಬಜೆತ್ತೂರಿನಲ್ಲಿ ಒಬ್ರು ಒಂದು ಫ್ಯಾಮಿಲಿ ಇದೆ, ಈ ಹುಚ್ಚು ನಾಯಿಗೆ ಮದ್ದು ಕೊಡ್ತಾರೆ. ಹೌದು. ಅವರಿಗೆ ಇನ್ನೊಂದು ಕಾರ್ಯಕ್ರಮ ಇಟ್ಟುಕೊಳ್ತೇವೆ ನಾವು. ಇನ್ನೊಂದು ನಮ್ದು ಮಹಾಸಭೆ ಅಂತ ಕಾರ್ಯಕ್ರಮ ಉಂಟು. ಮಹಾಸಭೆಯಲ್ಲಿ ಇದರಲ್ಲಿ ಈಗಾಗಲೇ ನಾವು ಗುರುತಿಸಿಕೊಂಡು 75ರಿಂದ 80 ಜನರು ಸಮಯಾವಕಾಶ ಸ್ವಲ್ಪ ಕಡಿಮೆ ಇದ್ದ ಕಾರಣ ಎಲ್ಲ ಕಾರ್ಯಕ್ರಮ ಒಂದೇ ಕಡೆಯಲ್ಲಿ ಮುಗಿಸಲಿಕ್ಕೆ ಕಷ್ಟ ಆದ ಕಾರಣ ಮಹಾಸಭೆಯಲ್ಲಿ ಇನ್ನೊಂದು ಮಹಾಸಭೆ ನಡೀತದೆ ನಮ್ಮದು ಪುತ್ತೂರಲ್ಲಿ. ಆ ಕಾರ್ಯಕ್ರಮದಲ್ಲಿ ಅವ್ರನ್ನು ಕೂಡ ಗುರುತಿಸಿಕೊಂಡು ಇದರಲ್ಲಿ ಜೋಡಿಸಿಕೊಳ್ತೇವೆ. ಆಲ್ರೆಡಿ ಇದರಲ್ಲಿ ನಾವು ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಕ್ರೀಡೆಯಲ್ಲಿ ಕೆಲವೊಂದು ವಲಯದಲ್ಲಿ ಅವರು ಯಾರು ಉತ್ತೀರ್ಣರಾಗಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿದ್ದೇವೆ. ಸಾಧಕರಲ್ಲ, ಕೇವಲ ಒಂದು ಕೊಂಬು ಮತ್ತು ಚೆಂಡೆಯವರನ್ನಲ್ಲ, ಅಂದ್ರೆ ಅವರ ಒಟ್ಟಿಗೆ ಇನ್ನೂ ಹಲವಾರು ಕ್ರೀಡೆ. ನಿಮ್ಮ ಪ್ಲಾನ್ ಚೆನ್ನಾಗಿದೆ, ಯಾಕಂದ್ರೆ ಅವರು ಈಗ ಇನ್ನೂ ಆ ಕೊಂಬುವವರು ಸಂಖ್ಯೆ ಕೂಡ ಇರ್ಲಿಕ್ಕಿಲ್ಲ, ವಿಚಾರ ಇರುತ್ತೆ. ಅದು ಕನಿಷ್ಠ ಅವರನ್ನು ಗುರುತಿಸಿದ್ರೆ ಯಾರೋ ಒಬ್ಬರಾದ್ರೂ ಅದರಿಂದ ಪ್ರೇರಣೆ ಪಡಿಬಹುದು. ಕರೆಕ್ಟ್. ಇದಕ್ಕೆ ಕೊಂಬು ಅಂದ್ರೆ ಇನ್ನೂ ಸಹ ಜನ ಇದ್ದಾರೆ. ನಾವೇನಂದ್ರೆ ಒಂದು ಕೆಲವು ದೇವಸ್ಥಾನ ಪರ್ಮನೆಂಟ್ ಇದ್ದಾರೆ, ಅಂತವ್ರನ್ನೆಲ್ಲ ಹಿಡ್ಕೊಂಡು ಬರೋದು. ಮತ್ತೆ ನಮ್ಮ ಪುತ್ತೂರು ಮಾತ್ರ ಅಲ್ಲ, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಎಲ್ಲರ ಹತ್ರ ಸೇರ್ತೀವಿ ಅದರಲ್ಲಿ. ಅದನ್ನ ಯಾರು ಮಾಡಲಿಲ್ಲ ಇಷ್ಟು ತನಕ. ಪಾರಂಪರಿಕವಾಗಿ ಯಾರು ಕೊಂಬು ಊದ್ತಾ ಇದ್ದಾರೆ ಅವರನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಇದರಲ್ಲಿ ಅವರ ತಂದೆಯಿಂದ ಬಂದು ಮಗನಿಗೆ, ಮಗನಿಂದ ಬಂದು ಪುಲ್ಲಿಗೆ ಆ ಥರ ಬರ್ತಾ ಉಂಟು. ಈಗ ಅವರನ್ನು ನಾವು ಗುರುತಿಸಿಕೊಂಡು ನಡೀತಾ ಉಂಟು. ಈಗ ಈ ಕಾರ್ಯಕ್ರಮ ಅದರ ಉದ್ದೇಶ ಆದರೆ ಒಂದು ಉದ್ದೇಶ ಇಟ್ಟುಕೊಂಡಿದ್ದೇವೆ. ನಂತರ ಈ ಪ್ರತಿಭಾನ್ವಿತ ವ್ಯಕ್ತಿಗಳು ಕೂಡ ಇದ್ದಾರೆ, ತುಂಬ ಜನ ನ್ಯಾಷನಲ್ ಲೆವೆಲ್ಗೆ ಹೋದವರು. ಅವರನ್ನು ಕೂಡ ಈಗ ಗುರುತಿಸ್ಕೊಂಡು ಜಯಲಕ್ಷ್ಮಿ ಗಾಣಿಗ ಮತ್ತು ಕೆಲವು ಸ್ವಿಮ್ಮಿಂಗ್ ಇದರಲ್ಲಿದ್ದಾರೆ, ಈಗಾಗಲೇ ಗುರುತಿಸಿಕೊಂಡಿದ್ದೇವೆ ನಾವು ಇದರಲ್ಲಿ. ಅಂತಾರಾಷ್ಟ್ರೀಯ ಮೊನ್ನೆ ಸೌದಿ ಅರೇಬಿಯಾದಲ್ಲಿ ಒಬ್ರು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಬಂದರು, ವಿಟ್ಲದವರೇ. ಅವರನ್ನು ಇಮಿಡಿಯೇಟ್ ಮಾತಾಡಿ ಸೌದಿ ಅರೇಬಿಯಾದಲ್ಲಿ ಅವರನ್ನು ಕೂಡ ಗುರುತಿಸಿಕೊಳ್ಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.